ನಮಸ್ಕಾರ ವೀಕ್ಷಕರೇ. ಸಾಮಾನ್ಯವಾಗಿ ದೇವರಿಗೆ ಹೂವು, ಹಣ್ಣು, ಕಾಯಿ, ಬಾಳೆಗೊನೆ, ಅಗರಬತ್ತಿ ಅರ್ಪಣೆ ಮಾಡೋದನ್ನ ಕೇಳಿರ್ತೀರಿ. ಆದರೆ ಇಲ್ಲೊಂದು ವಿಶಿಷ್ಟವಾದ ದೇವಸ್ಥಾನವಿದೆ. ಅಲ್ಲಿ ಹಣ್ಣು, ಕಾಯಿ, ಹೂವಿನ ಜೊತೆಗೆ ಹಲವರು ಮದ್ಯದ ಬಾಟಲಿ ಹಾಗೂ ಸಿಗರೆಟನ್ನ ಕೂಡ ತಂದು ನೈವೇದ್ಯವಾಗಿ ದೇವರಿಗೆ ಸಲ್ಲಿಸ್ತಾರೆ. ಅಷ್ಟೇ ಅಲ್ಲ, ಸರ್ವಾಲಂಕೃತ ದೇವರ ವಿಗ್ರಹಕ್ಕೆ ಪೂಜೆಯನ್ನ ಸಲ್ಲಿಸುವಂತಹ ಅರ್ಚಕರೇ ಮರೆಯಲ್ಲಿರುವಂತಹ ದೇವರ ಚಿಕ್ಕ ಮೂರ್ತಿಗೆ ಮದ್ಯವನ್ನ ಅಭಿಷೇಕ ಮಾಡ್ತಾರೆ. ಅಷ್ಟಕ್ಕೂ ಆ ದೇವಸ್ಥಾನ ಯಾವುದು, ಅಲ್ಲಿನ ದೇವರಿಗೇಕೆ ಮದ್ಯದ ಅಭಿಷೇಕವನ್ನ ಮಾಡ್ತಾರೆ ಅನ್ನೋದನ್ನ ನಾವಿವತ್ತು ತಿಳಿದುಕೊಳ್ಳೋಣ ಬನ್ನಿ. ಅದಕ್ಕೂ ಮೊದಲು ನೀವಿನ್ನೂ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಬಟನನ್ನು ತಪ್ಪದೆ ಒತ್ತಿ. ವೀಕ್ಷಕರೇ, ಒಂದೆಡೆ ಸರತಿ ಸಾಲಿನಲ್ಲಿ ನಿಂತು ಕೋಳಿ, ಹೆಂಡ, ಬೀಡಿ, ಹೂವು, ಹಣ್ಣುಗಳನ್ನು ಅರ್ಪಿಸಲು ಭಕ್ತಿಯಿಂದ ನಿಂತಿರುವಂತಹ ಜನರು, ಮತ್ತೊಂದೆಡೆ ಧಗಧಗ ಉರಿಯುತ್ತಿರುವಂತಹ ಬೆಂಕಿಯ ಕುಂಡಕ್ಕೆ ತೆಂಗಿನಕಾಯಿ, ಬೀಡಿ ಹಾಗೂ ಕುಂಡದ ಸುತ್ತ ಅಗರಬತ್ತಿ, ಕ್ಯಾಂಡಲನ್ನು ಹಚ್ಚುತ್ತಿರುವಂತಹ ಭಕ್ತರು, ಇನ್ನೊಂದೆಡೆ ದೇವರ ದರ್ಶನವನ್ನ ಪಡೀತಾ ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ತೋಡಿಕೊಳ್ತಾ ಇರುವಂತಹ ಜನಸಮೂಹ. ಈ ಎಲ್ಲ ದೃಶ್ಯಗಳು ಕಾಣಸಿಗುತ್ತದೆ ಕಾರವಾರ ನಗರದ ಕಾಳಿ ನದಿ ಸಂಗಮದಲ್ಲಿರುವಂತಹ ಖಾಪ್ರಿ ದೇವರ ಜಾತ್ರಾ ಮಹೋತ್ಸವದಲ್ಲೇ. ಹೌದು, ಸಾರಾಯಿ ದೇವರು ಅಂತಲೇ ಖ್ಯಾತಿಯನ್ನು ಪಡೆದಿರುವಂತಹ ಖಾಪ್ರಿ ದೇವರ ಜಾತ್ರಾ ಮಹೋತ್ಸವದಲ್ಲಿ ನೂರಾರು ಭಕ್ತರು ದೇವರಿಗೆ ಮದ್ಯ ನೈವೇದ್ಯವನ್ನ ಮಾಡಿ ಸಿಗರೇಟಿನ ಆರತಿಯನ್ನ ಮಾಡುವ ಮೂಲಕ ವಿಶಿಷ್ಟ ರೀತಿಯಲ್ಲಿ ಪೂಜೆಯನ್ನು ಸಲ್ಲಿಸುತ್ತಾರೆ. ಮಕ್ಕಳಾಗದೆ ಇದ್ದಂತಹ ದಂಪತಿಗಳು ಮಕ್ಕಳಾಗುವಂತೆ ಇಲ್ಲಿ ಹರಕೆಯನ್ನ ಕಟ್ಟಿಕೊಂಡ್ರೆ, ಇನ್ನು ಕೆಲವರು ಅನಾರೋಗ್ಯ ಸಮಸ್ಯೆ ಪರಿಹಾರಕ್ಕಾಗಿ, ಕುಟುಂಬದ ನೆಮ್ಮದಿಗಾಗಿ ಹರಕೆಯನ್ನ ಕಟ್ಟಿಕೊಂಡು ತಮ್ಮ ಇಷ್ಟಾರ್ಥ ಪ್ರಾಪ್ತಿಯಾದ ಬಳಿಕ ಈ ಕ್ಷೇತ್ರಕ್ಕೆ ಕೋಳಿ, ಕುರಿ, ಹೆಂಡ, ಸಿಗರೆಟ್, ಬೀಡಿ ಸೇರಿದಂತೆ ಹಣ್ಣು, ಕಾಯಿಯನ್ನು ತಂದು ಅರ್ಪಿಸ್ತಾರೆ. ಅಲ್ಲದೆ ಇಲ್ಲಿನ ದೇವರಿಗೆ ಹರಕೆಯನ್ನ ಹೇಳಿಕೊಂಡು ಹುಟ್ಟಿದಂತಹ ಮಕ್ಕಳಿಗೆ ತುಲಾಭಾರವನ್ನು ನೆರವೇರಿಸುವುದು ಕೂಡ ಇಲ್ಲಿ ತಲತಲಾಂತರದಿಂದ ನಡೆದುಕೊಂಡು ಬಂದಂತಹ ಪದ್ಧತಿಯಾಗಿದೆ. ಅಷ್ಟಕ್ಕೂ ಖಾಪ್ರಿ ದೇಗುಲ ಸರ್ವಧರ್ಮ ಸಮನ್ವಯ ಕೇಂದ್ರವೆಂದು ಗುರುತಿಸಿಕೊಂಡಿದೆ. ಜಾತ್ರೆಗೆ ಹಿಂದೂ, ಮುಸ್ಲಿಂ ಹಾಗೂ ಕ್ರೈಸ್ತ ಧರ್ಮೀಯರು ಬರ್ತಾರೆ. ಕರ್ಪೂರ, ಸಕ್ಕರೆ, ಅಗರಬತ್ತಿ, ಮೇಣದ ಬತ್ತಿಯನ್ನ ಹರಕೆಯ ರೂಪದಲ್ಲಿ ಅರ್ಪಿಸ್ತಾರೆ. ಅಲ್ಲದೆ ಕೋಳಿ ಬಲಿಯನ್ನ ಕೂಡ ನೀಡ್ತಾರೆ. ಇನ್ನು ಖಾಪ್ರಿ ದೇವರಿಗೆ ತನ್ನದೇ ಆದಂತಹ ಇತಿಹಾಸವಿದೆ. ಒಂದು ಕಥೆಯ ಪ್ರಕಾರ ಆಫ್ರಿಕಾ ಮೂಲದ ವ್ಯಕ್ತಿಯೋರ್ವ 300 ವರ್ಷಗಳ ಹಿಂದೆ ಇಲ್ಲಿಗೆ ಬಂದು ತನ್ನ ದೇವರನ್ನ ತಂದು ಪೂಜಿಸುತ್ತಿದ್ದನಂತೆ. ಅದಾದ ನಂತರ ಆತ ಕಣ್ಮರೆಯಾಗಿದ್ದು ಇಲ್ಲಿನ ಪರಸಪ್ಪ ಮನೆತನದವರು ಇದೇ ಜಾಗದಲ್ಲಿ ಕೆಲಸವನ್ನ ಮಾಡುವಾಗ ದೇವರ ಕಲ್ಲು ಗೋಚರವಾಗಿತ್ತಂತೆ. ಬಳಿಕ ಕನಸಿನಲ್ಲಿ ದೇವರು ಬಂದು ತನಗೆ ಕೋಳಿ, ಸಾರಾಯಿ ನೈವೇದ್ಯವನ್ನ ಮಾಡುವಂತ ಕೇಳಿಕೊಂಡಿದ್ದರಿಂದ ದೇವಸ್ಥಾನವನ್ನ ಕಟ್ಟಿ ಜಾತ್ರೆಯನ್ನ ನಡೆಸಿಕೊಂಡು ಬರಲಾಗುತ್ತಿದೆ ಎನ್ನಲಾಗಿದೆ. ಹಾಗೆ ಇನ್ನೊಂದು ಕಥೆಯ ಪ್ರಕಾರ ಈಸ್ಟ್ ಇಂಡಿಯಾ ಕಂಪನಿಯ ಆಳ್ವಿಕೆಯ ಸಮಯದಲ್ಲಿ ಖಾಪ್ರಿ ಎಂಬ ವಿದೇಶಿ ವ್ಯಕ್ತಿ ಬ್ರಿಟಿಷರ ಗುಲಾಮನಾಗಿ ಭಾರತಕ್ಕೆ ಬಂದಿದ್ದನಂತೆ. ಆತ ಬ್ರಿಟಿಷರಿಂದ ಎಲ್ಲ ರೀತಿಯ ಕಷ್ಟ ತೊಂದರೆಗಳನ್ನು ಸಹಿಸಿ ಅವುಗಳಿಗೆಲ್ಲ ಪರಿಹಾರವನ್ನ ಕಂಡುಕೊಂಡು ಗೆದ್ದು ಕಾರವಾರದಲ್ಲಿ ಜೀವಿಸಿದನಂತೆ. ಆಗ ಕಾರವಾರ ಭಾಗದಲ್ಲಿ ವಾಸವಾಗಿದ್ದಂತಹ ಬಡ ಕುಟುಂಬಗಳಿಗೆ ತನ್ನ ಕೈಲಾದಷ್ಟು ಸಹಾಯವನ್ನ ಮಾಡ್ತಾ ಅವರ ಸಂಕಷ್ಟಗಳಿಗೆ ಪರಿಹಾರವನ್ನ ನೀಡ್ತಿದ್ದಂತೆ. ಆತನಿಗೆ ಬೀಡಿ, ಸಿಗರೇಟು, ಕೋಳಿ, ಕುರಿ ಮಾಂಸ ಬಲು ಪ್ರಿಯವಾಗಿತ್ತಂತೆ. ಹೀಗಾಗಿ ಈತನ ಬಳಿ ಸಂಕಷ್ಟವನ್ನು ತೋಡಿಕೊಳ್ಳಲು ಬರುವವರು ಆತನಿಗೆ ಕಾಣಿಕೆಯಾಗಿ ಇವುಗಳನ್ನು ನೀಡ್ತಾ ಇದ್ರಂತೆ. ಆತ ಕ್ರೈಸ್ತ ಧರ್ಮನವನಾದರೂ ಕೂಡ ಎಲ್ಲ ಧರ್ಮವನ್ನ ಅನುಸರಿಸುತ್ತಿದ್ದನಂತೆ. ಆತನಲ್ಲಿ ದೈವಿ ಶಕ್ತಿ ಇತ್ತು ಎನ್ನುವಂತಹ ನಂಬಿಕೆ ಇತ್ತು. ಹಾಗಾಗಿ ಸುತ್ತಮುತ್ತಲಿನ ಜನರು ದೇವರಂತೆ ಆತನನ್ನ ಕಾಣ್ತಾ ಇದ್ರಂತೆ. ಆತನಿಂದ ಸಹಾಯ ಪಡೆದುಕೊಂಡವರು ಆತನಿಗೆ ಕೃತಜ್ಞತೆಯನ್ನ ಹೇಳುವಂತಹ ಸಲುವಾಗಿ ದೇವಸ್ಥಾನವನ್ನ ಕಟ್ಟಿ ಆತನನ್ನ ಈಗಲೂ ಕೂಡ ಪೂಜಿಸ್ತಾ ಇದ್ದಾರೆ ಎನ್ನಲಾಗತ್ತೆ. ಹಾಗೆಯೇ ಪ್ರತಿ ವರ್ಷ ಇಲ್ಲಿ ಜಾತ್ರೆ ಉತ್ಸವವನ್ನ ಕೂಡ ನೆರವೇರಿಸಲಾಗತ್ತೆ. ಒಟ್ಟಿನಲ್ಲಿ ಕಾರವಾರದಲ್ಲಿರುವಂತಹ ಈ ವಿಶಿಷ್ಟ ದೇವಾಲಯವು ರಾಜ್ಯದಲ್ಲಿ ಮಾತ್ರವಲ್ಲ, ಹೊರ ರಾಜ್ಯದಲ್ಲೂ ಕೂಡ ಭಾರಿ ಖ್ಯಾತಿಯನ್ನು ಪಡೆದಿದೆ. ಹೆಂಡ, ಸಾರಾಯಿ, ಬೀಡಿ, ಸಿಗರೇಟನ್ನೇ ಭಕ್ತರಿಂದ ಪ್ರೀತಿಯ ರೂಪದಲ್ಲಿ ಪಡೆಯುವಂತಹ ಈ ದೇವರು ಜನರ ಕಷ್ಟ ಕಾರ್ಪಣ್ಯಗಳನ್ನು ಕಳೆದು ಇಷ್ಟಾರ್ಥವನ್ನು ನೆರವೇರಿಸ್ತಾನೆ ಎನ್ನುವಂತಹ ಬಲವಾದ ನಂಬಿಕೆ ಇದೆ. ಇದರಿಂದಲೇ ಕಾರವಾರ, ಗೋವಾ ಹಾಗೂ ಮಹಾರಾಷ್ಟ್ರದ ಜನರಿಗೆ ಖಾಪ್ರಿ ದೇವರು ಬಹಳಷ್ಟು ಪ್ರಿಯನಾಗಿದ್ದಾನೆ. ಒಟ್ಟಾರೆ ಜಾತಿ, ಕುಲ, ಧರ್ಮ ಅಂತ ಇಂದಿನ ದಿನದಲ್ಲಿ ಹೊಡೆದಾಡಿಕೊಳ್ತಾ ಇರುವಾಗ ಒಬ್ಬ ವಿದೇಶಿ ಪ್ರಜೆ ಎಲ್ಲ ಧರ್ಮೀಯರನ್ನ ಸಮನಾಗಿ ಕಂಡು ಅವರ ಸಂಕಷ್ಟಗಳಿಗೆ ಸ್ಪಂದಿಸಿ ಅವನ ಕಾಲದ ನಂತರ ದೇವರ ರೂಪವನ್ನ ಪಡೆದು ಎಲ್ಲ ಧರ್ಮೀಯರಿಂದ ಪೂಜೆಗೆ ಒಳಗಾಗ್ತಾ ಇರೋದು ಜಾತ್ಯತೀತತೆಯನ್ನ ಸಾರಿ ಹೇಳುವಂತಿದೆ.
ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತಷ್ಟು ಕುತೂಹಲಕಾರಿ ಮಾಹಿತಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.